ನಿಮಗೆ ತಾಕತ್ತಿದ್ರೆ ಡಿ ಬಾಸ್ ಅವ್ರನ್ನ 5 ವರ್ಷ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾ ಇದ್ದೀರಲ್ಲ, 5 ವರ್ಷ ಅಲ್ಲ 5 ನಿಮಿಷ ಬ್ಯಾನ್ ಮಾಡಿ ನೋಡಿ, ಗೊತ್ತಾಗುತ್ತೆ. ನಾವೆಲ್ಲ ಡಿ ಬಾಸ್ ಜೊತೆ ಇದ್ದೀವಿ. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಡಿ ಬಾಸ್ ಜೊತೆ ಯಾವಾಗಲೂ ಇರುತ್ತೆ. ಅವ್ರ ಬೆಂಬಲಕ್ಕೆ ಯಾವಾಗಲೂ ಸದಾ ಸಿದ್ಧ ಇರ್ತೀವಿ. ಯಾರೋ ನೆನ್ನೆ ಮೊನ್ನೆ ಉಟ್ಕೊಂಡಿದ್ದ ಕುನ್ನಿಗಳೆಲ್ಲ, ನಾಯಿ ನರಿಗಳೆಲ್ಲ ಡಿ ಬಾಸ್ ವಿರುದ್ಧ ಬೊಗಳಂಗಾಗೋದ್ರಿ. ಅವ್ರು ಮಾಡಿರೋಂಥ ಸಹಾಯಗಳ ಬಗ್ಗೆ ಮಾತಾಡಲ್ಲ ನೀವ್ಯಾರು. ಅವ್ರು ಮಾಡಿರೋಂತಹ ಸಮಾಜ ಸೇವೆಗಳ ಬಗ್ಗೆ ಮಾತಾಡಲ್ಲ ನೀವ್ಯಾರು. ಅವ್ರು ಮಾಡಿರೋಂಥ ಒಳ್ಳೆ ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಲ್ಲ. ಅಂಥದ್ರಲ್ಲಿ ಕೋಪ ಬಂದಾಗ ಏನೋ ಒಂದೆರಡು ಮಾತಾಡಿದಾಗ ಅದನ್ನು ದೊಡ್ಡದು ಮಾಡ್ಕೊ 5 ವರ್ಷ ಬ್ಯಾನ್ ಮಾಡ್ಬೇಕಂತೆ ಡಿ ಬಾಸ್ನ. ನಿಮಗೆ ತಾಕತ್ತಿದ್ರೆ, ನಿಮಗೆ ದಮ್ಮಿದ್ರೆ ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡಿ ನೋಡ್ರಿ. 5 ವರ್ಷ ಅಲ್ಲ 5 ನಿಮಿಷ ಬ್ಯಾನ್ ಮಾಡೋಕ್ಕಾಗಲ್ಲ ನಿಮಗೆ. ಅವ್ರ ಪರವಾಗಿ ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಅವ್ರ ಜೊತೆಗಿರುತ್ತೆ. ಡಿ ಬಾಸ್ ಅಭಿಮಾನಿಗಳು ಕೂಡ ಅವ್ರ ಜೊತೆಗಿರ್ತಾರೆ. ಅರ್ಥ ಆಯ್ತಾ? ಏನೋ ಬಾಯಿಗೆ ಬರುತ್ತೆ ಅಂತ ಅಂದ್ಬಿಟ್ಟು ನಾಯಿ ನರಿ ಕುನ್ನಿಗಳೆಲ್ಲ ಡಿ ಬಾಸ್ ಬ್ಯಾನ್ ಆಗಬೇಕು, ಅದು ಮಾಡಿಬಿಡ್ಬೇಕು, ಇದು ಮಾಡಿಬಿಡ್ಬೇಕು. ಅಲ್ಲ ಸ್ವಾಮಿ, ನಿಮಗೆ ಯೋಗ್ಯತೆ ಇಲ್ಲ. ಪರಭಾಷಾ ಚಿತ್ರಗಳು ಇಲ್ಲಿಗೆ ಬಂದು ದಾಳಿ ಮಾಡಿ ಇಲ್ಲಿರೋ ಚಿತ್ರಮಂದಿರಗಳಲ್ಲಿ ಕನ್ನಡ ಚಿತ್ರಗಳೇ ಬಿಡುಗಡೆ ಮಾಡೋಕ್ಕಾಗ್ತಾ ಇಲ್ಲ. ಆ ಪರಭಾಷಾ ಚಿತ್ರಗಳನ್ನ ಬ್ಯಾನ್ ಮಾಡಿ ತೋರಿಸಿ. ಅದನ್ನು ಮಾಡೋಕ್ಕಾಗಲ್ಲ. ಬೇರೆ ಭಾಷೆಯ ಚಿತ್ರಗಳೆಲ್ಲ ಇವತ್ತು ಕರ್ನಾಟಕದಲ್ಲಿ ಬಿಡುಗಡೆ ಆಗಬೇಕಾದ್ರೆ ಕನ್ನಡ ಭಾಷೆಯ ಚಿತ್ರಗಳಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ. ಆ ವಿಚಾರ ಬಂದಾಗ ಹೋರಾಟ ಮಾಡಲ್ಲ ನೀವು. ಆ ವಿಚಾರ ಬಂದಾಗ ನೀವು ಪರಭಾಷಾ ಚಿತ್ರಗಳು ಬ್ಯಾನ್ ಆಗಬೇಕು ಅಂತ ಹೇಳಲ್ಲ. ಅದೇ ರೀತಿ ಕನ್ನಡದಲ್ಲಿ ಅನೇಕ ನಟ ನಟಿಯರು, ಕಲಾವಿದರು, ತಂತ್ರಜ್ಞಾನರು, ಎಷ್ಟೊಂದು ಜನ, ಬಹಳಷ್ಟು ಸಣ್ಣ ಪುಟ್ಟ ಕಲಾವಿದರೆಲ್ಲ ಇರ್ತಾರೆ, ತಂತ್ರಜ್ಞಾನರು ಇರ್ತಾರೆ. ಅಂಥವ್ರನ್ನೆಲ್ಲ ಬಿಟ್ಟು ಬೇರೆ ಪರಭಾಷಾ ತಂತ್ರಜ್ಞಾನರು, ಕಲಾವಿದರು ಅವ್ರನ್ನೆಲ್ಲ ಕರ್ಕೊಂಬಂದು ಇಲ್ಲಿ ಮಾಡಿಸ್ತಾರೆ. ಅವಾಗ ಇಲ್ಲಿರುವಂಥ ಕಲಾವಿದರಿಗೆ ಅವಕಾಶ ಇರೋದಿಲ್ಲ. ಇಲ್ಲಿರುವಂಥ ತಂತ್ರಜ್ಞಾನರಿಗೆ, ನಿರ್ದೇಶಕರಿಗೆ ಮತ್ತು ಇಲ್ಲಿರುವಂತಹ ಕೆಲವೊಂದು ಸಣ್ಣ ಪುಟ್ಟ ಕಲಾವಿದರುಗಳಿಗೆ, ತಂತ್ರಜ್ಞಾನರಿಗೆ ಕೆಲಸ ಇರಲ್ಲ. ಅವಾಗ ನೀವು ಅವ್ರನ್ನ ಪರಭಾಷಕರನ್ನ ಬ್ಯಾನ್ ಮಾಡಿ ಅಂತ ಹೇಳಲ್ಲ. ಇಲ್ಲೇ ಹುಟ್ಟಿ, ಇಲ್ಲೇ ಬೆಳೆದು, ಇಲ್ಲೇ ಕನ್ನಡದ ಪತಾಕೆಯನ್ನು, ಕನ್ನಡಿಗರ ಪತಾಕೆಯನ್ನು, ಕರ್ನಾಟಕದ ಪತಾಕೆಯನ್ನು ಗೌರವಯುತವಾಗಿ ಆರಿಸ್ತಾ ಇರುವಂತಹ ಡಿ ಬಾಸ್ ಅವರನ್ನ ಬ್ಯಾನ್ ಮಾಡಿ ಅಂತೀರ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ, ಮನುಷ್ಯತ್ವ, ಮಾನವೀಯತೆ ಏನಿಲ್ವಾ? ರೀ ಸ್ವಾಮಿ, ವರ್ಷಕ್ಕೆ ಕೋಟಿವರೆಗೂ ಯಾರಾನು ಸಹಾಯ ಕೇಳ್ಕೊಂಡು ಬಂದವ್ರಿಗೆ, ಆಸ್ಪತ್ರೆಗೋ, ಫೀಸ್ಗೋ, ಶಾಲೆ ಫೀಸೋ, ಕಾಲೇಜ್ ಫೀಸೋ, ಯಾರಿಗಾನು ಹೆಲ್ತೋ ಅಥವಾ ಇನ್ನೊಂದು ಮತ್ತೊಂದು ಅಂದ್ಕೊಂಡು ಕೋಟಿ ತನಕನೂ ಸಹಾಯವನ್ನು ಮಾಡ್ತಾ ಇದ್ದಾರೆ ಡಿ ಬಾಸ್ ಅವರು. ನನಗೆ ಗೊತ್ತಿರಂಗೆ ಕೋಟಿ ತನಕ ಮಾಡ್ತಾ ಇದ್ದಾರೆ. 50 ಲಕ್ಷದಿಂದ 1 ಕೋಟಿವರೆಗೂ ಯಾರನ್ನು ಸಹಾಯ ಮಾಡ್ಕೊಂಡು ಕೇಳ್ಕೊಂಡು ಬಂದರೆ ಅಂಥವ್ರಿಗೆ ಕೊಡೋದಕ್ಕೇನೆ ಅಷ್ಟು ದುಡ್ಡನ್ನು ಅವರು ದಾನ ಧರ್ಮಕ್ಕೆ ಅಂತಲೇ ಇಟ್ಟಿರ್ತಾರೆ. ಅದ್ರ ಬಗ್ಗೆ ನಿಮಗೆ ಮಾತಾಡೋ ಯೋಗ್ಯತೆ ಇಲ್ಲ. ಅದು ಬಿಟ್ಟು 5 ವರ್ಷ ಡಿ ಬಾಸ್ನ ಬ್ಯಾನ್ ಮಾಡಬೇಕಂತೆ. ಏನು ಡಿ ಬಾಸ್ನ ಏನು ಅಂದ್ಕೊಂಡಿದ್ದೀರಾ? ಏನು ಅಂದ್ಕೊಂಡಿದ್ದೀರಾ? ಡಿ ಬಾಸ್ಗೆ 7 ಕೋಟಿ ಕನ್ನಡಿಗರ ಬೆಂಬಲ ಇದೆ. ಎಲ್ಲ ಡಿ ಬಾಸ್ ಅಭಿಮಾನಿಗಳು ಅವ್ರ ಜೊತೆ ಇದ್ದಾರೆ. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಕೂಡ ಡಿ ಬಾಸ್ ಜೊತೆಗಿದೆ. ನೀವು ಅವ್ರನ್ನ 5 ವರ್ಷ ಅಲ್ಲ 5 ನಿಮಿಷ ಕೂಡ ಬ್ಯಾನ್ ಮಾಡೋಕ್ಕಾಗಲ್ಲ. ನಿಮಗೆ ಆ ತಾಕತ್ತು ಇಲ್ಲ, ದಮ್ಮು ಇಲ್ಲ, ಅದು ಇರೋಕ್ಕೂ ಆಗಲ್ಲ, ಇರೋದು ಇಲ್ಲ, ಇರಕ್ಕೆ ಬಿಡೋದು ಇಲ್ಲ. ನಾವು ಹುಷಾರ್. ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಿ. ಡಿ ಬಾಸ್ನ ಬ್ಯಾನ್ ಮಾಡಿಬಿಡಿ, ಇನ್ನೊಂದು ಮಾಡಿಬಿಡಿ, ಮತ್ತೊಂದು ಮಾಡಿಬಿಡಿ, ಅರೆಸ್ಟ್ ಮಾಡಿಬಿಡಿ, ಕಾನೂನಾಗ ಶಿಕ್ಷೆ ಕೊಟ್ಬಿಡಿ, ಇದು ಮಾಡಿಬಿಡಿ, ಅದು ಮಾಡಿಬಿಡಿ ಅಂತ ಬಾಯಿಗೆ ಬಂದಂಗೆಲ್ಲ ತಲಹರಟೆಗಳ ರೀತಿಯಲ್ಲಿ ನಾಯಿ ನರಿ ಕುನ್ನಿಗಳೆಲ್ಲ ಬೊಗಳ ಸ್ಟಾರ್ಟ್ ಮಾಡಿದ್ರೆ ಹುಷಾರ್. ಅವ್ರ ಪರವಾಗಿ ನಾವಿದ್ದೀವಿ. ಡಿ ಬಾಸ್ ಜೊತೆ ನಾವಿದ್ದೀವಿ. ಡಿ ಬಾಸ್ ಅಭಿಮಾನಿಗಳಿದ್ದಾರೆ. 7 ಕೋಟಿ ಕನ್ನಡಿಗರು ಕೂಡ ಡಿ ಬಾಸ್ ಜೊತೆಗಿದ್ದಾರೆ. ಹುಷಾರ್. ಬೇರೆ ಭಾಷೆ ಚಿತ್ರಗಳು ಇಲ್ಲಿ ಬಂದು ಕನ್ನಡದ ಚಿತ್ರಗಳೇ ಇಲ್ಲಿ ಬಿಡುಗಡೆ ಆಗಕ್ಕೆ ಥಿಯೇಟರ್ಗಳು, ಮಲ್ಟಿಪ್ಲೆಕ್ಸ್ ಚಿತ್ರಮಂದಿರಗಳು ಸಿಗದೇ ಇಲ್ಲ ಅಂದಾಗ ಅವಾಗ ಬಂದು ಪರಭಾಷೆ ಚಿತ್ರಗಳನ್ನ ಬ್ಯಾನ್ ಮಾಡಿ ಅಂತ ಎದೊಳಲ್ಲ ನೀವು. ಬೇರೆ ಕಲಾವಿದರಿಗೆ ಅವಕಾಶಗಳು ಸಿಕ್ಕಿ ಬೇರೆ ರಾಜ್ಯದ ಕಲಾವಿದರು, ಬೇರೆ ರಾಜ್ಯದ
ತಂತ್ರಜ್ಞಾನರು ಇಲ್ಲಿ ಬಂದು ಅವಕಾಶ ಗಿಟ್ಟಿಸ್ಕೊಂಡಾಗ ಇಲ್ಲಿರುವಂಥ ಕಲಾವಿದರಿಗೆ ಅವಕಾಶ ಸಿಕ್ಕಿರಲ್ಲ, ಅದ್ರ ವಿರುದ್ಧ ನೀವು ಮಾತಾಡೋದಿಲ್ಲ. ಆವಾಗ ಅದನ್ನೆಲ್ಲ ಬ್ಯಾನ್ ಮಾಡಿ ಅಂತ ಹೇಳಲ್ಲ. ಒಬ್ಬ ಕನ್ನಡದ ಹೆಮ್ಮೆಯ ನಟನ್ನ ಡಿ ಬಾಸ್ನ ಬ್ಯಾನ್ ಮಾಡಿ ಅಂತ ಹೇಳ್ತೀರಾ. ನಿಮಗೆ ನಾಚಿಕೆ ಮಾನ ಮರ್ಯಾದೆ ಇಲ್ವಾ? ಫಸ್ಟು ಮಾತಾಡಬೇಕಾದ್ರೆ ಹೇಳಬೇಕಾದ್ರೆ ವಿವೇಚನೆ ಇಟ್ಕೊಂಡು ಮಾತಾಡಿ. ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ, ಏನು ಮಾತಾಡ್ತಾ ಇದ್ದೀವಿ ಅಂತ. ಡಿ ಬಾಸ್ ಅವ್ರು ಸೈಲೆಂಟ್ ಆಗಿದ್ದಾರೆ ಅಂತಂದರೆ ಅವ್ರು ಸುಮ್ಮನೆ ಮೌನ ಕೂತಿದ್ದಾರೆ ಅಂತಲ್ಲ. ನಾಯಿ ನರಿ ಕುನ್ನಿಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಅವ್ರಿಗಿಲ್ಲ ಅಂತ ಅಷ್ಟೇ. ಅರ್ಥ ಆಗ್ತಾ ಇದೆಯಾ? ಅದು ಬಿಟ್ಟು ಸುಮ್ಮನೆ ಏನೋ ದೊಡ್ಡ ಕಿಸಿದ್ ಬಿಡೋ ಥರ ಬ್ಯಾನ್ ಮಾಡಿ, ಡಿ ಬಾಸ್ನ ಬ್ಯಾನ್ ಮಾಡಿ, ಕಾನೂನಾತ್ಮಕ ಶಿಕ್ಷೆ ಕೊಡಿ, ಅರೆಸ್ಟ್ ಮಾಡಿ, ಅದು ಮಾಡಿ ಇದು ಮಾಡಿ ಅಂತ ಅಂದ್ಕೊಂಡು ದೌಲತ್ಗಿರಿಯನ್ನು ತೋರ್ಸಕ್ಕೆ ಹೋದರೆ ಅವೆಲ್ಲ ಡಿ ಬಾಸ್ ಹತ್ರ ನಡೆಯೋದಿಲ್ಲ, ನಡೆಯಕ್ಕೆ ಬಿಡೋದಿಲ್ಲ. ಅರ್ಥ ಆಗ್ತಾ ಇದೆಯಾ? ಒಬ್ಬ ಕನ್ನಡದ ಹೆಮ್ಮೆ ನಟ ಅವ್ರ ವಿಚಾರದಲ್ಲಿ ನಾನು ಡಿ ಬಾಸ್ ವಿಚಾರ ಮಾತ್ರ ಅಲ್ಲ, ಕನ್ನಡದ ಯಾವುದೇ ನಟರ ಬಗ್ಗೆ, ಕನ್ನಡದ ಯಾವುದೇ ನಟಿಯರ ಬಗ್ಗೆ, ಕನ್ನಡದ ಯಾವುದೇ ತಂತ್ರಜ್ಞಾನರ ಬಗ್ಗೆ, ಕನ್ನಡದ ಯಾವುದೇ ಒಂದು ಕಲಾವಿದರ ಬಗ್ಗೆ, ಕನ್ನಡದ ಚಿತ್ರೋದ್ಯಮದ ಬಗ್ಗೆ ಹಗುರವಾಗಿ ಯಾರೇ ಮಾತಾಡಿದ್ರು ಕೂಡ ನಾವು ಸಹಿಸೋಲ್ಲ. ಯಾಕಂದರೆ ಕನ್ನಡ ಚಿತ್ರೋದ್ಯಮ ಅಂದರೆ ಕರ್ನಾಟಕಕ್ಕೆ ಒಂದು ಕೀರ್ತಿಯ ಕಲಶ ಇದ್ದಂಗೆ. ಆ ಒಂದು ಚಿತ್ರೋದ್ಯಮವನ್ನು ಎಲ್ಲ ನಟ ನಟಿಯರನ್ನು, ಎಲ್ಲ ಕಲಾವಿದರನ್ನು, ಎಲ್ಲ ತಂತ್ರಜ್ಞಾನರನ್ನು, ಎಲ್ಲ ನಿರ್ದೇಶಕರನ್ನು, ಎಲ್ಲ ನಿರ್ಮಾಪಕರನ್ನು ನಾವು ಗೌರವಿಸಬೇಕು, ಪ್ರೀತಿಸಬೇಕು, ಅವ್ರನ್ನ ಆರೈಸಬೇಕು. ಬೇರೆ ಚಿತ್ರೋದ್ಯಮಕ್ಕಿಂತ ನಮ್ಮ ಕನ್ನಡ ಚಿತ್ರೋದ್ಯಮ ನಂಬರ್ 1 ಸ್ಥಾನಕ್ಕೆ ಹೋಗಬೇಕು. ಬೇರೆ ಚಿತ್ರೋದ್ಯಮಕ್ಕಿಂತ ನಮ್ಮ ಕನ್ನಡ ಚಿತ್ರೋದ್ಯಮ ಯಾವುದಕ್ಕೇನು ಕಡಿಮೆ ಇಲ್ಲ ಅನ್ನೋದನ್ನು ನಾವು ಯಾವಾಗಲೂ ತೋರಿಸ್ಬೇಕು. ಕನ್ನಡ ಚಿತ್ರೋದ್ಯಮನ ಕೀರ್ತಿ ಪತಾಕೆಯನ್ನು ಯಾವಾಗಲೂ ನಾವು ಆರಿಸ್ಬೇಕು ಹೊತ್ತಾಗಲಿ ನಮ್ಮ ಚಿತ್ರೋದ್ಯಮವನ್ನು, ನಮ್ಮ ಕಲಾವಿದರನ್ನು, ನಮ್ಮ ಹೆಮ್ಮೆಯ ನಟರನ್ನು, ನಮ್ಮ ತಂತ್ರಜ್ಞಾನರನ್ನು, ನಮ್ಮ ನಮ್ಮ ನಿರ್ಮಾಪಕರನ್ನು, ನಮ್ಮ ಕನ್ನಡದ ನಟರನ್ನು ನಾವೇ ಬ್ಯಾನ್ ಮಾಡೋದು, ಹೀಯಾಳಿಸೋದು, ಅವ್ರ ಬಗ್ಗೆ ಅಪಪ್ರಚಾರ ಮಾಡೋದು, ಅವ್ರ ಬಗ್ಗೆ ಅಪಕೀರ್ತಿಯಾಗಿ ಮಾಡೋದು, ಅವ್ರನ್ನ ಇದು ಮಾಡೋದು, ಅದು ತರವಲ್ಲ, ಅದು ಸರಿಯಲ್ಲ. ನಮ್ಮ ಕನ್ನಡವನ್ನು, ಕನ್ನಡಿಗರನ್ನು, ಕರ್ನಾಟಕವನ್ನು, ಕನ್ನಡದ ಚಿತ್ರೋದ್ಯಮವನ್ನು ನಾವು ಬೆಳೆಸಬೇಕು. ಕನ್ನಡವನ್ನು ಹೇಗೆ ನಾವು ಬೆಳೆಸಬೇಕು, ಕನ್ನಡಿಗರನ್ನು ನಾವು ಹೇಗೆ ಬೆಳೆಸಬೇಕು, ಕರ್ನಾಟಕವನ್ನು ಹೇಗೆ ನಾವು ಬೆಳೆಸಬೇಕು, ಕನ್ನಡದ ಕಲಾವಿದರನ್ನು, ಕನ್ನಡದ ತಂತ್ರಜ್ಞಾನ, ಕನ್ನಡ ಚಿತ್ರೋದ್ಯಮವನ್ನು ಕೂಡ ಕೀರ್ತಿ ಪತಾಕೆಯನ್ನು ಆರಿಸ್ಬೇಕು ಹೊತ್ತಾಗಲಿ ನಮ್ಮ ಚಿತ್ರೋದ್ಯಮದ ಬಗ್ಗೆ ಈ ರೀತಿಯಾಗಿ ಮಾಡಿ ಬೇರೆ ಪರಭಾಷೆಗೆ ಚಿತ್ರಗಳ ಚಿತ್ರೋದ್ಯಮದವರು ನಮ್ಮನ್ನು ನೋಡಿ ನಗೋ ಥರದಲ್ಲಿ ನಾವು ಇಟ್ಕೊಳ್ಬಾರ್ದು. ನಮ್ಮಲ್ಲಿ ನಾವು ಕಾಲು ಎಳೆದನ್ನು ಬಿಡಬೇಕು, ನಮ್ಮಲ್ಲಿ ಕಚ್ಚಾಡೋದನ್ನು ನಾವು ಬಿಡಬೇಕು. ನಮ್ಮಲ್ಲಿ ಈ ರೀತಿಯ ಗೊಂದಲ ಮತ್ತು ಈ ರೀತಿಯಾದಂತಹ ಒಂದು ಉದ್ದಟತನವಾದಂಥ ವರ್ತಿಸೋದನ್ನು ನಿಲ್ಲಿಸಬೇಕು. ನಮ್ಮ ನಟರನ್ನು ನಾವು ಬೆಳೆಸಬೇಕು, ನಮ್ಮ ನಟಿಯರನ್ನು ನಾವು ಬೆಳೆಸಬೇಕು. ನಮ್ಮ ಕನ್ನಡದ ಹೆಮ್ಮೆ ನಟರನ್ನು, ನಟಿಯರನ್ನು, ನಮ್ಮ ಹೆಮ್ಮೆಯ ಕಲಾವಿದರುಗಳನ್ನು, ಸಣ್ಣ ಪುಟ್ಟ ಕಲಾವಿದರಿರಲಿ, ದೊಡ್ಡ ಕಲಾವಿದರಿರಲಿ, ಅಥವಾ ನಮ್ಮ ನಿರ್ದೇಶಕರು, ನಿರ್ಮಾಪಕರು, ತಂತ್ರಜ್ಞಾನರು, ಒಟ್ಟಾರೆ ನಮ್ಮ ಚಿತ್ರೋದ್ಯಮವನ್ನು ನಾವು ಬೆಳೆಸಬೇಕು. ಹಾಗಾಗಿ ನಮ್ಮ ಚಿತ್ರೋದ್ಯಮನ್ನೇ ನಾವು ಹೀಯಾಳಿಸೋ ಮಟ್ಟದಲ್ಲಿ ನಾವು ತೊಗೊಂಡೋಗಿ ನಿಲ್ಲಿಸಬಾರ್ದು. ಬೇರೆಯವರು ಅದನ್ನ ನೋಡಿ ನಗಪಾಟಲಿಂದ ನಗೋ ರೀತಿಯಲ್ಲಿ ನಾವು ಮಾಡಬಾರ್ದು. ಹಾಗಾಗಿ ಈ ರೀತಿಯಾಗಿ ಉದ್ದಟತನದಲ್ಲಿ ವರ್ತಿಸ್ಬೇಡಿ. ಡಿ ಬಾಸ್ ಅವರು ಈ ನಾಡಿಗೆ, ಈ ನೆಲಕ್ಕೆ, ನೆಲ, ನಾಡು, ನುಡಿ, ಜಲ, ಭಾಷೆ ಅಂತ ಬಂದಾಗ ಬಹಳನೇ ಗೌರವ ಕೊಡುವಂಥ ವ್ಯಕ್ತಿ ಮತ್ತು ಕನ್ನಡಿಗರಿಗೆ ಒಂದು ಪ್ರೀತಿ ಪಾತ್ರವಾದಂತಹ ವ್ಯಕ್ತಿ. ಹಾಗಾಗಿ ಡಿ ಬಾಸ್ ಅವ್ರ ಜೊತೆ 7 ಕೋಟಿ ಕನ್ನಡಿಗರು ಇದ್ದಾರೆ. ಕರ್ನಾಟಕ ಪರ ಸಂಘಟನೆಗಳ ಒಕ್ಕೂಟ, ಕರ್ನಾಟಕ ಪ್ರಜಾಶಕ್ತಿ ಸಮಿತಿ ಮತ್ತು ಡಿ ಬಾಸ್ನ ಅಭಿಮಾನಿ ಎಲ್ಲರೂ ಕೂಡ ಡಿ ಬಾಸ್ ಜೊತೆಗೆ ಇದ್ದೀವಿ. ಅದೇ ರೀತಿಯಾಗಿ 7 ಕೋಟಿ ಕನ್ನಡಿಗರು ಡಿ ಬಾಸ್ ಅವರ ಜೊತೆ ಇದ್ದಾರೆ. ಆಮೇಲೆ ಡಿ ಬಾಸ್ ಅವ್ರನ್ನ ಬ್ಯಾನ್ ಮಾಡೋ ತಾಕತ್ತಾಗಲಿ ದಮ್ಮಾಗಲಿ ಯಾರಿಗೂ ಇಲ್ಲ. 7 ಕೋಟಿ ಕನ್ನಡಿಗರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿ ಡಿ ಬಾಸ್ ಅವರು ಇದ್ದಾರೆ. ಹಾಗಾಗಿ ಆಮೇಲೆ ಈ ತಂದಿಡೋ ಕೆಲಸವನ್ನು ಯಾರು ಕೂಡ ಮಾಡಬಾರ್ದು. ನಟರಲ್ಲೇ ತಂದಿಡೋದು, ಮತ್ತು ಕಲಾವಿದರುಗಳಲ್ಲೇ ತಂದಿಡೋದು, ನಿರ್ದೇಶಕರಲ್ಲಿ, ನಿರ್ಮಾಪಕರಲ್ಲಿ ತಂದಿಡೋದು, ಈ ರೀತಿಯಾದಂತಹ ಒಡಕು ಕೆಲಸಗಳನ್ನು, ತಂದಿಡೋ ಕೆಲಸವನ್ನು, ಶಕುನಿ ಬುದ್ಧಿಯನ್ನು, ಈ ರೀತಿಯಾದಂತಹ ಒಂದು ಕುತಂತ್ರವನ್ನು, ಕಂತ್ರಿ ಕೆಲಸವನ್ನು, ತಂತ್ರ ಕೆಲಸವನ್ನು ಈ ರೀತಿ ಮಾಡೋದನ್ನು ಬಿಡಬೇಕು. ಎಲ್ಲರೂ ಒಗ್ಗಟ್ಟಾಗಿ ಈ ನಾಡು, ನೆಲ, ನುಡಿ, ಜಲ, ಭಾಷೆ, ಜನಗಳ ಮತ್ತು ಕನ್ನಡಿಗರ, ಕರ್ನಾಟಕದ ಐಕ್ಯತೆಗೆ ಬೆಳೆಯೋದಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಮುಂದಾಗಬೇಕು. ಈಗಾಗಲೇ ಕೊರೋನಾದಿಂದ ಬಹಳಷ್ಟು ಜನ ಸಂಕಷ್ಟದಲ್ಲಿದ್ದಾರೆ. ಆ ಸಂದರ್ಭದಲ್ಲೂ ಡಿ ಬಾಸ್ ಅವರು ಫುಡ್ ವಿತರಣೆ ಮಾಡಿದ್ದಾರೆ, ಫುಡ್ ಕಿಟ್ ಕೊಟ್ಟಿದ್ದಾರೆ ಮತ್ತು ಆರ್ಥಿಕ ಸಹಾಯಗಳನ್ನ ಮಾಡಿದ್ದಾರೆ. ಈ ರೀತಿ ಅನೇಕ ಅವ್ರ ಜೊತೆ ಬಹಳ ನಟರುಗಳು, ನಟಿಯರು, ಕಲಾವಿದರು ಎಲ್ಲರೂ ಮಾಡಿದ್ದಾರೆ.
ಈ ರೀತಿಯಾಗಿ ಎಲ್ಲ ಮತ್ತು ಕೆಲವು ರಾಜಕಾರಣಿಗಳು ಪಾಪ ಎಲ್ಲರೂ ಮಾಡಿದ್ದಾರೆ, ಬಿಸ್ನೆಸ್ ಮೆನ್ ಎಲ್ಲ, ಮತ್ತು ನಮ್ಮ ಸಂಘಟನೆಯಿಂದನೂ ಬಹಳಷ್ಟು ಜನಕ್ಕೆ ಕೊರೋನಾ ಸಂದರ್ಭದಲ್ಲಿ ಸಹಾಯವನ್ನು ಮಾಡಿದ್ದೀವಿ. ಎಲ್ಲರೂ ಕೂಡ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಚಿಂತನೆ ಮಾಡೋಣ. ಯಾರು ಕಷ್ಟದಲ್ಲಿ, ಸಂಕಷ್ಟದಲ್ಲಿ, ನೋವಿನಲ್ಲಿ, ತೊಂದರೆಯಲ್ಲಿದ್ದಾರೋ ಅವ್ರುಗಳಿಗೆ ಧ್ವನಿಯಾಗೋಣ, ಅವ್ರುಗಳಿಗೆ ಸಹಕಾರ ನೀಡೋಣ. ಅವ್ರುಗಳ ಈಗ ಕೊರೋನಾದಿಂದ ಅತಂತ್ರವಾಗಿರೋ ಪರಿಸ್ಥಿತಿಯನ್ನು, ಜೀವನವನ್ನು ಸರಿಪಡಿಸಿ ಎಲ್ಲರೂ ಸುಖಮಯವಾಗಿ ನೆಮ್ಮದಿಯಿಂದ ಬದುಕೋಣ. ಎಲ್ಲರೂ ಒಗ್ಗಟ್ಟಾಗಿ ಶಾಂತಿಯಿಂದ, ಪ್ರೀತಿ, ವಿಶ್ವಾಸದಲ್ಲಿ ಬೆಳೆಯೋಣ. ಕರ್ನಾಟಕವನ್ನು, ಕನ್ನಡವನ್ನು, ಕನ್ನಡಿಗರನ್ನು ಬೆಳೆಸೋಣ. ಇಡೀ ತಾಯಿ ಭುವನೇಶ್ವರಿ ಮಕ್ಕಳಂತೆ ಒಂದಂತೆ ನಾವೆಲ್ಲ ಬದುಕೋಣ. ಅದು ಬಿಟ್ಟು ಈ ರೀತಿಯಾಗಿ ಡಿ ಬಾಸ್ ವಿರುದ್ಧ ತಂತ್ರ, ಕುತಂತ್ರ, ಕಂತ್ರಿ ಕೆಲಸವನ್ನು ಮಾಡೋದನ್ನು ನಿಲ್ಲಿಸಿ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಡಿ ಬಾಸ್ ಅವ್ರ ಜೊತೆ ನಾವಿದ್ದೀವಿ. ಡಿ ಬಾಸ್ ಅವರು 7 ಕೋಟಿ ಕನ್ನಡಿಗರ ಮನಸ್ಸಲ್ಲೂ ಕೂಡ ಇದ್ದಾರೆ. ಡಿ ಬಾಸ್ ಅವ್ರ ಜೊತೆ 7 ಕೋಟಿ ಕನ್ನಡಿಗರು ಕೂಡ ಇದ್ದಾರೆ, ನಾವು ಕೂಡ ಇದ್ದೀವಿ ಅಂತ ಈ ಮುಖಾಂತರ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಇನ್ಸ್ಟಾಗ್ರಾಮ್ ಪೇಜ್ ಹಾಗೆ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.